ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಖಾರ ಬೂಂದಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ 2 ಕಪ್ ಕಡಲೆ ಹಿಟ್ಟು, ಇದು 3/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೇನೆ. ಈ ಅಕ್ಕಿ ಹಿಟ್ಟು ಯಾಕೆ ಹಾಕ್ಕೊಳ್ತಿದ್ದೇವೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೀರೆಷ್ಟು ಬೇಕಷ್ಟು ಸೇರಿಸ್ಕೊಂಡು ಕಲಸಬೇಕು ಅದನ್ನು. ಈಗ ಬೂಂದಿ ಮಾಡಿಕೊಳ್ಳುವ. ತುಂಬ ಕೆಳಗೆ ಹಿಡಿದ್ರೆ ಮೇಲದು ಗಟ್ಟಿ ಆಗುತ್ತೆ, ಸ್ವಲ್ಪ ಮೇಲೆ ನೆಡಬೇಕಾಗ್ತದೆ. ಹಾಗೆ ಮತ್ತು ಕಣ್ಣ ಕೂಡ ದೊಡ್ಡ ದೊಡ್ಡ ಕಣ್ಣ ಇದ್ದರೆ ದೊಡ್ಡದಾಗಿ ಚಟ್ಟಾಗಿ ಬೀಳ್ತದೆ. ಸ್ವಲ್ಪ ಸಣ್ಣ ಸಣ್ಣ ಕಣ್ಣ ಇದ್ದದ್ದೇ ಬೇಕಾಗ್ತದೆ. ಈಗ ಆಯಿತು, ಇದನ್ನು ತೆಕ್ಕೊಳ್ತೇನೆ. ಈಗ ಶೇಂಗಾ ಬೀಜ ಹುರ್ಕೊಳ್ಳೋಣ. 3/4 ಕಪ್ಪು ಶೇಂಗಾ ಬೀಜ ತಗೊಂಡಿದ್ದೇನೆ. ಇದು 3 ಕಪ್ಪು 2 3/4 ಕಪ್ಪು ಹಿಟ್ಟಿಗೆ, ಅಂದರೆ 2 ಕಪ್ಪು ಕಡಲೆ ಹಿಟ್ಟು 3/4 ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೇನಲ್ಲ, ಇದಕ್ಕೆ 3/4 ಕಪ್ಪು ಶೇಂಗಾ ಬೀಜ ಹಾಕ್ಕೊಳ್ತಿದ್ದೇನೆ. ಇದನ್ನು ಹುರ್ಕೊಂಡು ಅದಕ್ಕೆ ಹಾಕುವ ಖಾರ ಬೂಂದಿಗೆ. ಈಗ ಸಾಕು, ತೆಗಿತೇನೆ ನೋಡಿ. ಈಗ ತೆಗಿತೇನೆ. ಈಗ ನಾವು ಖಾರ ಬೂಂದಿ ಮಾಡ್ಕೊಳ್ತಿದ್ದೇವೆ. ಈಗ ಅದು ಖಾರಕ್ಕೆ ಎಷ್ಟು ಬೇಕಷ್ಟು, ತುಂಬ ಏನು ಖಾರ ಬೇಡ, ಮಕ್ಕಳಿಗೆ ತಿನ್ನಬೇಕಲ್ಲ, ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಲಿಕ್ಕೆ ಆಗ್ತದೆ ನನಗೆ. ಇವತ್ತು ಮಿಕ್ಸರ್ ಮಾಡಿಕೊಳ್ಳಿಲ್ಲ. ಮಿಕ್ಸರ್ ಇದ್ದರೆ ಮಿಕ್ಸರ್ ಕೂಡ ಹಾಕ್ಕೊಳ್ಬೋದು ಇದರೊಟ್ಟಿಗೆ, ಒಳ್ಳೆ ಚೆನ್ನಾಗಿರುತ್ತೆ. ಮತ್ತು ಖಾರ ಬೂಂದಿಗೆ ಸ್ವಲ್ಪ ತೆಳು ಮಾಡ್ತೇವೆ ಇದು ಹಿಟ್ಟನ್ನು. ಮತ್ತು ಸಿಹಿ ಬೂಂದಿಗೆ ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕು, ಯಾಕಂದರೆ ರೌಂಡೇ ಬರಬೇಕಾದ್ರು. ಇದಾದರೆ ಸ್ವಲ್ಪ ದಪ್ಪ ತೆಳ್ಳಗೆ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಇದು ಹೀಗೆ ಕರಿಬೇವು ಹಾಕ್ಕೊಳ್ತೀನಿ. ಈಗ ನಮ್ಮದು ಖಾರ ಬೂಂದಿ ರೆಡಿ ಆಯಿತು ನೋಡಿ. ಖಾರ ಬೂಂದಿ ತುಂಬ ಚೆಂದ ಬಂದಿದೆ. ಇದು ಕ್ರಿಸ್ಪಿಯಾಗಿದೆ ತಿನ್ನಲಿಕ್ಕೆ. ಅಂದರೆ ಖಾರ ಬೂಂದಿಗೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಸೇರಿಸ್ಕೊಳ್ಳೋದು, ಮತ್ತು ಸಿಹಿ ಬೂಂದಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕಡಿಮೆ ಸೇರಿಸ್ಕೊಳ್ಳೋದು. ಹಾಗೆ ಇದು ತುಂಬ ಚೆನ್ನಾಗಿ ಬಂದಿದೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಕಡಲೆ ಎಲ್ಲ ಜೊತೆಯಲ್ಲಿ ಸಿಕ್ಕುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.